ಅವಧಿ ಮೀರಿದ ಮತ್ತು ಅವೈಜ್ಞಾನಿಕ ಟೋಲ್ ಸಂಗ್ರಹವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಸಮಾನ ಮನಸ್ಕ ಸಂಘಟನೆಗಳ ಸಮನ್ವಯ ಸಮಿತಿ ಬಂಟ್ವಾಳ ಇದರ ನೇತೃತ್ವದಲ್ಲಿ ಸಾರ್ವಜನಿಕ ಬೃಹತ್ ಪ್ರತಿಭಟನೆ ಬ್ರಹ್ಮರಕೋಟೆ ಟೋಲ್ಗೇಟ್ನಲ್ಲಿ ನಡೆಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾಜಿ ಸಚಿವ ವೀರಮನಾಥ್ ಇವರು ಮಾತನಾಡಿ, ಚುನಾಯಿತ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಬ್ರಹ್ಮರಕೋಟ್ಲು ಟೋಲ್ಗೇಟ್ನಲ್ಲಿ ಸಮಸ್ಯೆ ಸೃಷ್ಟಿಯಾಗಿದೆ. ಇದೊಂದು ಅಪಾಯಕಾರಿ ಟೋಲ್ ಆಗಿ ಪರಿಣಮಿಸ್ತಾ ಇದೆ. ಇಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಚುನಾಯಿತ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಅಂತ ತಿಳಿಸಿತು. ಬಡವರ ಜೇಬಿಗೆ ಕೈ ಹಾಕಿ ಆ ದುಡ್ಡನ್ನು ಎಲ್ಲಿ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಕಿಸಿಗೆ ಹಾಕುವಂತ ಹುನ್ನಾರ ಬಹುಶಃ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ಖಂಡಿತವಾಗಿ ನೀವು ಅರ್ಥ ಮಾಡಬೇಕು. ನಾನು ರಾಜಕೀಯ ಮಾತಾಡೋದಿಲ್ಲ, ಸತ್ಯವಾಗಿ ಹೇಳ್ತೀನಿ. ಒಂದು ಒಳ್ಳೆಯ ಜಾಗದಲ್ಲಿ ನಾನು ಮಾತಾಡ್ತಿದ್ದೇನೆ. ನನ್ನ ಊರು ಇದೆ, ಇಲ್ಲಿ ದೇವರುಗಳ ನಾನು ಮಾತಾಡ್ತೇನೆ, ನಾನು ಸತ್ಯವನ್ನು ಮಾತಾಡ್ತೇನೆ. ಖಂಡಿತವಾಗಿ ಮುಂದಿನ ಜನರು ಕೂಡ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಯಾರೇ ಇರ್ಬೋದು, ಆ ಚುನಾಯಿತ ಜನಪ್ರತಿನಿಧಿಗಳಿಗೆ ಎಚ್ಚರ ಇಲ್ಲ. ಅವರಿಗೆ ಗೊತ್ತಿದೆ ಸಮಸ್ಯೆ ಅಂತ ಹೇಳಿದರೆ, ಅವರ ಆತ್ಮಕ್ಕೆ ಗೊತ್ತಿದೆ ಇಲ್ಲಿ ಸಮಸ್ಯೆ ಇದೆ ಅಂತ. ಅವರ ಆತ್ಮಕ್ಕೆ ಗೊತ್ತಿದೆ ಇಲ್ಲಿ ಸಮಸ್ಯೆ ಇದೆ ಅಂತ, ಆದರೆ ಸ್ಪಂದನ ಕೊಡ್ತಾ ಇಲ್ಲ. ಸಮಾನ ಮನಸ್ಕ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಪ್ರಭಾಕರ ದೈವಗುಡ್ಡೆ ಮಾತನಾಡಿ, ಗಣತಿಯಂತೆ ದೇಶಾದ್ಯಂತ 279 ಮಿಲಿಯನ್ ವಾಹನಗಳು ಓಡಾಟ ನಡೆಸ್ತಾ ಇದ್ದು, ರಸ್ತೆ ನಿರ್ವಹಣೆ ವೆಚ್ಚ ಅಂತ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ನಿಂದ 7 ರೂಪಾಯಿಯನ್ನು ಪಡೆಯುತ್ತಾರೆ. ಒಂದೆಡೆ ತೆರಿಗೆ, ಇನ್ನೊಂದೆಡೆ ವಿಮೆ ಪಾವತಿ ಮಾಡ್ತೇವೆ. ಅದರ ಜೊತೆಗೆ ಟೋಲ್ ಶುಲ್ಕವನ್ನ ಪಡೆದು ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ರಾಷ್ಟ್ರೀಯ ಹೆದ್ದಾರಿದ ಅಧಿಕಾರಿಗಳಿಗೆ ಎಂಬುದು ಪೋದು ಮನವಿ ಕೊಂಡ ಈ ಬಗ್ಗೆ ಪಾತ್ರನಿಗೆ ನ್ಯಾಯಮಂಡ 279 ಮಿಲಿಯ ವಾಹನಗಳು ನಮ್ಮ ದೇಶದ ಉಂಟು. 279 ಮಿಲಿಯ. ಇನ್ನು ಮೋಟಾರ್ ಬೈಕ್, ಸ್ಕೂಟರ್, ಆಟೋ ರಿಕ್ಷಾಗಳನ್ನು ಬಿಡಿದು 279 ಮಿಲಿಯ ವಾಹನಗಳು ಈ ದೇಶದ ಉಂಟು. ಗಣತಿ ಲೆಕ್ಕ ಒಂದು 2019 ಡಿಸೆಂಬರ್ವರೆಗೆ ನೆಟ್ ಪ್ರತಿ 1 ಲೀಟರ್ ಡೀಸೆಲ್ ಪೆಟ್ರೋಲು ರಸ್ತೆ ನಿರ್ವಹಣಾ ವೆಚ್ಚ ಬಂದದ್ದು 7 ರೂಪಾಯಿ ದಿಕ್ಕು ನಮ್ಮ 3 ರೂಪಾಯಿ 80 ಪೈಸೆ ಹಾಂ ಅಂದ್ರೆ ಅಂತ ಈತು ದುಡ್ಡು ಜೊಂದು 279 ಮಿಲಿಯ ವಾಹನಗಳು ಪಾಡುನಂತಿನ ಡೀಸೆಲ್ ಲೆಕ್ಕ ಲೀಟರ್ 7 ರೂಪಾಯಿ ಲೆಕ್ಕಂತಿನ ಒಂದು ಕಾಸಿನ ನಮ್ಮ ಇನ್ನು ಅಂದಾಜು ಮಾಡ್ಬೋದು. ಲೆಕ್ಕ ಏತು ಕಾಸು ಉಂಟು, ಲೆಕ್ಕ ಏತು ಕಾಸು ನಂಗೆ ಸಾರ್ವಜನಿಕರನ್ನ ಕಾಸು ಒಂದು ನೈಟ್ ನಮ್ಮ ಟ್ಯಾಕ್ಸ್ ಕಟ್ಟುವ, ಒಂದು ನೈಟ್ ಇನ್ಶೂರೆನ್ಸ್ ಕಟ್ಟುವ. ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ವರ್ತಕರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್, ವಕೀಲರ ಸಂಘದ ಅಧ್ಯಕ್ಷ ದೀಪಕ್ ಕುಮಾರ್ ಜೈನ್, ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷ ಅಣ್ಣು ಪೂಜಾರಿ, ನ್ಯಾಯವಾದಿ ಉಮೇಶ್ ಕುಮಾರ್ ವೈ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಎಲ್ಲರ ಮುಂದೆ ನಾವು ಹೇಳುವಂಥದ್ದು, ಇದು ತೀವ್ರ ಒಂದು ಖಂಡನೀಯವಾದಂಥ ಮಾಡ್ತಾ ಇಲ್ಲ, ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಸುಂಕವನ್ನು ನೀವು ತೆಗೊಳ್ಳುವುದಿಲ್ಲ ಹೇಳ್ತಿದ್ದೇವೆ. ಇವತ್ತು ಹಗಲುಗರಡಿ ಮಾಡುವುದನ್ನು ನೀವು ಕೂಡಲೇ ನಿಲ್ಲಿಸಬೇಕು. ರಾಷ್ಟ್ರೀಯ ಹೆದ್ದಾರಿ